ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರಿಗೆ ಗಡೀಪಾರು ಆದೇಶ ನೀಡಿರುವುದು ರಾಜ್ಯ ಸರ್ಕಾರದ ದ್ವೇಷ ರಾಜಕಾರಣದ ಪರಮಾವಧಿ. ಕಾಂಗ್ರೆಸ್ ಸರ್ಕಾರದ ಪಾಪದ ಕೊಡ ತುಂಬಿದೆ. ಆಂಟಿ ಕಮ್ಯುನಲ್ ವಿಂಗ್ ಮೂಲಕ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಲಾಗುತ್ತಿದೆ ಎಂದು ಮಂಗಳೂರಿನಲ್ಲಿ ಶಾಸಕ ವೇದವ್ಯಾಸ್ ಕಾಮತ್ ಕಿಡಿಕಾರಿದ್ದಾರೆ. ರಾತ್ರಿ ಹೊತ್ತು ಅವರ ಮನೆಗಳಿಗೆ ಹೊಕ್ಕಿ ಅವರಿಗೆ ತೊಂದರೆ ಕೊಡುವಂತದ್ದು, ಪ್ರಕರಣ ದಾಖಲಿಸುವಂತದ್ದು ಕಂಡು ಬಂದ್ರೆ ನಾವು ಸುಮ್ಮನೆ ಇರೋದಿಲ್ಲ. ಬಜರಂಗ ದಳ ಕಾರ್ಯಕರ್ತರ ಗಡೀಪಾರು ಆದೇಶ ವಾಪಸ್ ಪಡೆದು ನ್ಯಾಯಯುತವಾಗಿ ನಡೆದುಕೊಳ್ಳಲಿ ಎಂದರು. ಕಾರ್ಯಕರ್ತರ ಅವರ ಶಕ್ತಿ, ಅವರ ಸಾಮರ್ಥ್ಯ ಕುಗ್ಗಿಸ್ಲಿಕ್ಕೆ ತಮ್ಮ ಹತ್ರ ಆಗಲ್ಲ. ಹಿಂದೂ ಕಾರ್ಯಕರ್ತರು ಯಾರೋ ಒಂದು ಅವರು ಬೇಡದಿಂದ ಕೆಲಸ ಮಾಡೋದಲ್ಲ. ತಾಯಿ ಭಾರತೀಯ ಸೇವೆಯನ್ನು ಮಾಡುವಂಥವರು, ಎಲ್ಲೋ ಒಂದು ಕಡೆಗಳಲ್ಲಿ ಗೋ ಹತ್ಯೆ ಆಗ್ತಾ ಇದೆ ಅಂತ ಅದನ್ನು ತಡೆಯಲಿಕ್ಕೆ ಬಯಸುವಂಥವರು, ಎಲ್ಲೋ ಒಂದು ತಮ್ಮ ಕುಟುಂಬದವರು ಲವ್ಗೆ ಅದಕ್ಕೆ ಸಿಕ್ಕಿಕೊಳ್ತಾರೆ ಅಂತ ಹೇಳಿದ್ರೆ ಅದನ್ನು ತಡೆಯಲಿಕ್ಕೆ ಪ್ರಯತ್ನ ಮಾಡುವಂಥ ಕಾರ್ಯಕರ್ತರು. ಹಾಗಾಗಿ ಇನ್ನಿತರ ಯಾವುದೋ ಒಂದು ವ್ಯಕ್ತಿಗಳ ಯಾವುದೋ ಒಂದು ಮಾಡಿದಂಥ ಘಟನೆಗೆ ಮತ್ತು ಈ ಕಾರ್ಯಕರ್ತರಿಗೆ ಹೋಲಿಕೆಯನ್ನು ಮಾಡಬೇಡಿ. ಆದರೆ ಕೊನೆಯದಾಗಿ ಇಷ್ಟೇ ಹೇಳಬಲ್ಲೆ, ಇದಕ್ಕೆ ನಾವು ಯಾವುದೇ ರೀತಿ ಹಿಂಜರಿಯದೆ ರಾಜ್ಯ ಸರ್ಕಾರದ ಈ ವಿಚಾರವನ್ನು ನಾವು ಕಟುವಾಗಿ ಟೀಕಿಸ್ತೇವೆ.